ಮಣಿಪಾಲದಲ್ಲಿ ಗಲಾಟೆ ಮಾಡಿಕೊಂಡಂತಹ ಬಸ್ ಚಾಲಕ ಮತ್ತು ನಿರ್ವಾಹಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿತ್ತು. ಪಬ್ಲಿಕ್ ನಲ್ಲಿ ಎಲ್ಲರ ಮುಂದೆನೆ ಬಸ್ ಚಾಲಕ ಮತ್ತು ಕಂಡಕ್ಟರ್ ಹೊಡೆದಾಡಿಕೊಂಡಂತಹ ಒಂದು ದೃಶ್ಯ. ಇದು ಮಣಿಪಾಲದಲ್ಲಿ ಟೈಮಿಂಗ್ಸ್ ನ ವಿಚಾರದಲ್ಲಿ ಬಸ್ ಚಾಲಕ ಮತ್ತು ಕಂಡಕ್ಟರ್ ನಡುವೆ ಆಗಿರುವಂತಹ ಒಂದು ಘಟನೆ. ಮಣಿಪಾಲದ ಟೈಗರ್ ಸರ್ಕಲ್ ನ ಬಳಿ ಮಂಜುನಾಥ ಬಸ್ಸಿನ ಚಾಲಕ ಮಂಜುನಾಥ್ ಎನ್ನುವ ಬಸ್ಸಿನ ಚಾಲಕ ಉಚ್ಚಿಲದ ಮೊಹಮ್ಮದ್ ಅಲ್ಫಾಜ್ ಮತ್ತು ಆನಂದ್ ಬಸ್ಸಿನ ಕಂಡಕ್ಟರ್ ಚಿತ್ರದುರ್ಗದ ವಿಜಯ್ ಕುಮಾರ್ ಇವರಿಬ್ಬರ ನಡುವೆ ಗಲಾಟೆ ಆಗಿತ್ತು. ಈಗ ವಿಜಯ್ ಕುಮಾರ್ ಮತ್ತು ಮೊಹಮ್ಮದ್ ಅಲ್ಫಾಜ್ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಏಪ್ರಿಲ್ 2ನೇ ತಾರೀಕಿಗೆ ಸಂಜೆ 4:30 ಸುಮಾರಿಗೆ ಆಗಿದ್ದಂತಹ ಒಂದು ಘಟನೆ. ಅಲ್ಲೇ ಇದ್ದವರೇ ವಿಡಿಯೋ ಮಾಡಿದ್ರು ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು. ಈ ದೃಶ್ಯಾವಳಿ ನಾವು ಗಮನಿಸುವಾಗ ನಮಗೆ ಒಂದು ಸ್ಪಷ್ಟ ಆಗುತ್ತೆ, ಅಲ್ಲಿ ಸುತ್ತಮುತ್ತ ನಿಂತ್ಕೊಂಡಿದ್ದವರು ಯಾರು ಕೂಡ ಗಲಾಟೆ ಬಿಡಿಸೋದಕ್ಕೆ ಹೋಗೋದಿಲ್ಲ. ಕೊನೆಯಲ್ಲಿ ಗಲಾಟೆ ಮುಗಿಯುತ್ತೆ, ಇಬ್ಬರು ಒಬ್ರಿಗೊಬ್ರು ಮಾತಾಡಿಕೊಂಡು ಆ ಕಡೆ ಹೋಗ್ತಾರೆ. ಸೊ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಹಿನ್ನೆಲೆಯಲ್ಲಿ ಇಬ್ಬರು ಬಸ್ ಚಾಲಕ ಮತ್ತು ನಿರ್ವಾಹಕರ ವಿರುದ್ಧ ಪೊಲೀಸರು ಕೇಸನ್ನು ದಾಖಲಿಸಿದ್ದಾರೆ. ಈಗ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಲಾಗಿದೆ. ಮತ್ತೊಂದು ಕಡೆ 2 ಬಸ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ ಕರಾವಳಿಯಲ್ಲಿ ನಾವು ಪ್ರೈವೇಟ್ ಬಸ್ನ ವಿಚಾರದಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಲೇಬೇಕು. ಪ್ರಾಯದವರು, ಹಿರಿಯರು ಇಂಥವರನ್ನು ರಸ್ತೆ ದಾಟಿಸುವ ಒಳ್ಳೆಯ ಮನಸ್ಸಿನ ಚಾಲಕರು ಮತ್ತು ನಿರ್ವಾಹಕರು ಇದ್ದಾರೆ. ಹಾರ್ನ್ ಹೊಡ್ಕೊಂಡು ಎದುರೆದುರು ಬಸ್ ನಿಲ್ಲಿಸಿ ಹೊಡೆದಾಡಿಕೊಳ್ಳುವಂಥವರು ಕೂಡ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಖಾಸಗಿ ಬಸ್ ಸೇವೆ ನಮ್ಮಲ್ಲಿ ಅದು ಚೆನ್ನಾಗಿ ಜನರಿಗೆ ಒಂದು ಕಾಲದಲ್ಲಿ ನಡೀತಾ ಇತ್ತು ಮತ್ತು ಈಗಲೂ ಕೂಡ ವ್ಯವಸ್ಥೆ ನಡೀತಾ ಇದೆ. ಆದರೆ ಇಲ್ಲಿ ಟೈಮಿಂಗ್ಸ್ನ ವಿಚಾರದಲ್ಲಿ ಟೈಮಿಂಗ್ಸ್ನ ಒಂದು ವಿಚಾರ ಸರಿಯಾಗುವ ತನಕ ಇಂತಹ ಗಲಾಟೆಗಳು ಮತ್ತೆ ಮರುಕಳಿಸ್ತಲೇ ಇರ್ತದೆ. ಒಂದು ಬಸ್ಸಿಗೆ ಹೋಗಿ ಅಡ್ಡ ಇಡೋದು, ಇಬ್ಬರಿಬ್ಬರು ಹೊಡ್ಕೊಳ್ಳೋದು, ಬೀದಿಯಲ್ಲಿ ಗಲಾಟೆ ಮಾಡಿಕೊಳ್ಳೋದು. ಸೊ ಇದನ್ನು ಸರಿಪಡಿಸದೆ ಇದಕ್ಕೆ ಒಂದು ಮುಕ್ತಿ ಹಾಡೋದು ಕಷ್ಟ ಸಾಧ್ಯ. ಸೊ ಮತ್ತೊಂದು ಘಟನೆ ಮಣಿಪಾಲದ ಟೈಗರ್ ಸರ್ಕಲ್ನಲ್ಲಿ ನಡೆದಿರುವಂಥದ್ದು. ಪಬ್ಲಿಕ್ನಲ್ಲಿ ಹೊಡೆದಾಡಿಕೊಂಡಂತಹ ಇಬ್ಬರನ್ನು ಕೂಡ ಈಗ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಅಂತ ಯಾರು ಬಿಡಿಸೋರಿಲ್ಲ ನೋಡಿ. ಅಲ್ಲ, ಯಾರು ಕೂಡ ಬಿಡಿಸೋರು ಹೌದು, ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಪೊಲೀಸ್ನವರು ಇವರು ಯಾರು ಕೂಡ ಅಲ್ಲ, ಹಾಗೆಲ್ಲ ಇಷ್ಟು ಜನ ಒಟ್ಟಿಗೆ ಬಸ್ಸಿನ ಕಂಡಕ್ಟರ್ನವರು ಇರುವಾಗ ಎಂತದು ಇವರೇ ಕಿತ್ತಾಡಿಕೊಳ್ಳುದು ಯಾರದೋ ಬಸ್. ಬದೇ ಒಂದು ಟೈಮಿಂಗಿಗೆ ಇಷ್ಟು ಗಲಾಟೆ. Okay.